ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಲು. ಕುಡ್ಲಡ್ ಪೇಜಾವರ ಮಠಾಧೀಶರಿಗೂ ಗುರುವಂದನೆ, ಅಯೋಧ್ಯೆ ಶ್ರೀರಾಮ ಮಂದಿರಗೂ ನಿಧಿ ಸಮರ್ಪಣೆ, ಸಹಕಾರ ಕ್ಷೇತ್ರದ್ದು ಇಡೀ ದೇಶನು ಜೋಡ್ಸಾವನ ಕಾರ್ಯ. 72ನೇ ವರ್ಷದ ಪುಟ್ಟುಪರ್ವದ ಮೆಚ್ಚುಗೆ ಸಂದಾಯ್ತ ದೆತ್ತೊಂದು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ಬ್ರಾಣೆರೆಗ ಅಪಮಾನ ಮಲ್ತದೆರು ಪೊಗರು ಕನ್ನಡ ಸಿನಿಮಾಗೂ ವಿರೋಧ ಮಲ್ಪುವ ಶೋಭಾ ಕರಂದ್ಲಾಜೆ. ಒಂಜಿ ಸಮಾಜನು ಕಿನ್ಕದು ನೆರ್ದು ಏರ್ಲ ನೆಮ್ಮದಿಡು ಬದುಕೆರ ಸಾಧ್ಯ ಇಜ್ಜಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ. ಸಾಗುವನಿ ಮರ ಕಡ್ಪಾಯಿರ ಒಪ್ಪಿಗೆ ತತ್ತನರೆಗಾದು 30,000 ಲಂಚದ ಬೇಡಿಕೆ, 20,000 ಕೊರ್ನಗ ಎಸಿಬಿ ಬಲಿಕ್ ಬೂರ್ನ ಕುಡ್ಲನಗರ ಸರ್ವೇಯರ್ ಗಂಗಾಧರ ಎಂ. ದೇವಿ ಮಹಾತ್ಮೆ ಆಟೋಡು ರಂಗಸ್ಥಳದ ಕುಂದೊಲೆಗೆ ತರೆ ಹಾಕದು ಪೊಡಿಪಾಯಿನ ಮೈಸಾಸುರೆ ನಂದೀಶ್ ಮೊಗವೀರ ಜನ್ನಾಡಿ. ವಾರ್ತೆದ ವಿವರ. ಇಡೀ ದೇಶನ ಜೋಡ್ಸಾವನ ಕಾರ್ಯನು ಸಹಕಾರಿ ಕ್ಷೇತ್ರದ ಮಲ್ಪೆರೆ ಸಾಧ್ಯ. ಕೆಲಸ ಮಲ್ಪನಾಗ ದೂರು ನಾವು ಸಾಮಾನ್ಯ. ಅವೇಕೆ ಉತ್ತರ ಕೊರಿಯರ ಬಲ್ಲಿಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಪಂತೆರ ಬುಧವಾರ ಕುಡ್ಲಡ್ ಅಯೋಧ್ಯೆ ಶ್ರೀರಾಮ ಮಂದಿರಗೂ ನಿಧಿ ಸಮರ್ಪಣೆ ಬೊಕ್ಕ ಅರೆನ 72ನೇ ವರ್ಷದ ಪುಟ್ಟುಪರ್ವದ ಮೆಚ್ಚುಗೆದ ಲೇಸು ಗುರುವಂದನೆ ಕಾರ್ಯಕ್ರಮಟ್ಟು ಅರ್ಪಾತಿರಿಯರ. ಅಯೋಧ್ಯೆ ಶ್ರೀರಾಮ ಮಂದಿರಗೂ ನಿಧಿ ಸಮರ್ಪಣೆ, ಪೇಜಾವರ ಮಠಾಧೀಶರು, ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ವಿಶ್ವಸ್ತ ಮಂಡಳದ ಸದಸ್ಯರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರಿಗೆ ಗುರುವಂದನೆ, ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರಿಗೆ 72ನೇ ವರ್ಷದ ಪುಟ್ಟುಪರ್ವದ ಸಂಭ್ರಮ ಮೆಚ್ಚುಗೆದ ಲೇಸು ಬುಧವಾರ ಕುಡ್ಲದ ಕೊಡಿಯಲ್ಬೈಲ್ ಟಿವಿ ರಮಣ ಪೈ ಹಾಲಿಡ್ ಅಟ್ಟಣೆ ಮಲ್ತದಿತ್ತೆರ. ಕಾರ್ಯಕ್ರಮದ ದುಂಬತ್ತ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಿಡಿದು ಟಿವಿ ರಮಣ ಪೈ ಹಾಲ್ಗ್ ಸಂಭ್ರಮದ ಮೆರವಣಿಗೆ ನಡಪಾಯಿರೋ. ಗುರುವಂದನಾ ಸಮಿತಿ ಕುಡ್ಲ ಅಟ್ಟಣೆ ಮಲ್ತದಿನ ಲೇಸಿಡು ಸಮಿತಿದ ಗುರುಕಾರ್ಯರು ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಎದ್ಕೊಂಡಿರೋ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಗುರ್ಕಾರ್ಮೆಡ್ ರಾಜ್ಯದ ಗಣಿ ಬೊಕ ಭೂವಿಜ್ಞಾನ ಮಂತ್ರಿ ಮುರುಗೇಶ ನಿರಾಣಿ ಕಾರ್ಯಕ್ರಮ ಉದೀಪನ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೊಕ್ಕ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ಗುರುಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಅರುಣಾ ರಾಜೇಂದ್ರ ಕುಮಾರ್ ಗುರುವಂದನಾ ಸಮಿತಿದ ಸರ್ವೇರ್ಲ ಐತದು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರಿಗೂ ಗುರುವಂದನೆ ಮರ್ಯಾದೆ ಮಲ್ತೆರ. ಮುಡಿ ಫಲವಸ್ತು ಕಲಶದ ಒಟ್ಟುಗೂ ಮೆರವಣಿಗೆ ಕನತದು ಅಯೋಧ್ಯೆ ಶ್ರೀರಾಮ ಮಂದಿರಗೂ 1,11,11,72 ರೂಪಾಯಿನ ನಿಧಿ ಸಮರ್ಪಣೆ ಮಲ್ತೆರ. ಸ್ವಾಮೀಜಿಯರು ಆಶೀರ್ವಚನ ಕೊರ್ದು ರಾಮ ಪಂಡ ಸರ್ವಲೋಕದ ಜನ ಮರ್ಯಾದೆಡು ಬದುಕುನಂಚ ಮಲ್ಪುನಾರ್. ಶ್ರೀರಾಮಚಂದ್ರೆ ಆ ಕಾರ್ಯ ಮಲ್ತುದೆರ. ಸಮಾಜಡು ಉಪ್ಪೊಡೊಂದು ಪನ್ಪುನೆಕ್ ಆದರ್ಶ ಶ್ರೀರಾಮೆ, ಉಪ್ಪೆರೆ ಬಲ್ಲಿಂದು ಪನ್ಪುನೆಕ್ ಸಾಕ್ಷಿ ರಾವಣೆ. ರಾಜೇಂದ್ರ ಕುಮಾರ್ಗೆ ಇತ್ತೆ 72 ವರ್ಷ ಪ್ರಾಯ. ನನಮಿತ್ತಗಲ 72 ವರ್ಷ ಬದುಕ ಸಾಗಾವಡಂದು ಎಡ್ಡೆಪ್ಪು ಬಯಕೇರ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ. ದುಡ್ಡಿನ ಬೆನ್ನ ಹಿಂದೆ ನಾವು ಓಡೋದಲ್ಲ, ನಮ್ಮ ಸಂಸ್ಕೃತಿಯನ್ನು ನಾವು ಹಿಡಿದು ನಿಲ್ಲಬೇಕು. ಮಾತೃದೇವೋಭವ ಪಿತೃದೇವೋಭವ, ನಮ್ಮ ಗುರು ಹಿರಿಯರ ನಮ್ಮ ಋಷಿ ಮುನಿಗಳ ವೇದ ಉಪನಿಷತ್ತುಗಳ ಉಪದೇಶ ನಮಗೆ. ಅಂತಹ ಸಂಸ್ಕೃತಿಯ ಪ್ರತೀಕ ಆಗ್ತಾ ಇದ್ದಾನೆ ಶ್ರೀರಾಮಚಂದ್ರ. ಹಾಗಾಗಿ ಇವತ್ತು ನಮಗೆ ನಮ್ಮ ಮಾತೆಯರ ಬಳಿ ಕುರಿತಾಗಿ ನಮಗೆ ಏನು ಗೌರವ ಇರಬೇಕು, ನಮ್ಮ ದೇಶದ ಕುರಿತಾಗಿ ನಮಗೆ ಏನು ಗೌರವ ಇರಬೇಕು ಅನ್ನೋದನ್ನು ಶ್ರೀರಾಮಚಂದ್ರ ತೋರಿಸಿಕೊಟ್ಟಿದ್ದಾನೆ. ಆ ಆದರ್ಶ ನಮಗೆಲ್ಲರಿಗೂ ಕೂಡ ಮೇಲ್ಪಂಕ್ತಿಯಾಗಬೇಕು. ಅಂತಹ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂಥ ರಾಮ ಮಂದಿರ ಬರದೇ 4 ಗೋಡೆಗಳ ನಿರ್ಮಿತವಾಗುವಂತಹ ಒಂದು ಮಂದಿರ ಅಷ್ಟೇ ಅಲ್ಲ,
ಈ ಭಾರತದ ಸಂಸ್ಕೃತಿಯ ಪ್ರತೀಕವಾಗಿ ಅದು ತಲೆ ಎತ್ತಿ ನಿಲ್ತಾ ಇದೆ. ಬೆದ್ರದ ಆಳ್ವಾಸ್ ಬರವ ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವೀರ್ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ರೇನ 72ನೇ ವರ್ಷದ ಪುಟ್ಟುಪರ್ಬದ ಲೆಕ್ಕೊಡು ಮೆಚ್ಚುಗೆದ ಭಾಷಣ ಮಲ್ತಿರ ಸರ್ವೇರೆಲ್ಲ ಸೇರಿಗೆಡು ಬೊಳ್ಳಿದ ಗದೆ ಬೇತೆ ಬೇತೆ ನಿಂಪುದ ಕಾಣಿಕೆಲಿನ ಕೊರ್ದು ರಾಜೇಂದ್ರ ಕುಮಾರ್ ರೇಗು ಅರುಣಾ ರಾಜೇಂದ್ರ ಕುಮಾರ್ ಇತ್ತದು ತಮ್ಮನ್ನದ ಮರ್ಯಾದೆ ಮಲ್ತದು ಮೆಚ್ಚುಗೆ ಸಂದಾಯಿತ ನಡೆತಂಡ ಬೇತೆ ಬೇತೆ ಕ್ಷೇತ್ರ ವಲಯದ ಕ್ಲೂ ಮರ್ಯಾದೆ ಮಲ್ತಿರ. ಮಂತ್ರಿ ಮುರುಗೇಶ್ ನಿರಾಣಿಯರು ಪಾತಿರ್ದು ರಾಜೇಂದ್ರ ಕುಮಾರ್ ಇಡೆಗ ಮಾತ್ರ ಒಪ್ಪುನಾರತ್ತು ಉತ್ತರ ಕರ್ನಾಟಕೋಗ್ಲ ಅಗತ್ಯವಾಯಿನ ವ್ಯಕ್ತಿ ರಾಜ್ಯ ಮಾತ್ರ ದೇಶಗೆ ಆರೋರಿ ಸಹಕಾರಿ ಕ್ಷೇತ್ರಡು ಮಾದರಿ ವ್ಯಕ್ತಿ ಉತ್ತರ ಕರ್ನಾಟಕಡು ಲಕ್ಷಗಟ್ಟಲೆ ಜನಕ್ಕೂ ಬೇಲೆ ಮಲ್ತು ಕೊರ್ನಾರು ರಾಜೇಂದ್ರ ಕುಮಾರ್ ಅಂತ ಪಂಡಿರ. ಈ 25 ವರ್ಷದ ಅವಧಿಯಲ್ಲಿ ಕೇವಲ 42 ಕೋಟಿ ರೂಪಾಯಿಗಳ ಡಿಪಾಸಿಟ್ ಇರುವಂಥ ಈ ಬ್ಯಾಂಕು ಒಂದು 30 ಲಕ್ಷ ರೂಪಾಯಿಗಳ ಒಂದು ಲಾಭ ಮಾಡಿರುವಂಥದ್ದನ್ನು 26 ವರ್ಷಗಳ ಅವಧಿಯಲ್ಲಿ ಅಂದಾಜು 4,200 ಕೋಟಿ ರೂಪಾಯಿ ಡಿಪಾಸಿಟ್ಟು ಮತ್ತು 6,000 ಕೋಟಿ ರೂಪಾಯಿಗಳ ಒಂದು ದುಡಿಯುವ ಬಂಡವಾಳಗಳೊಂದಿಗೆ 40 ಕೋಟಿ ರೂಪಾಯಿಗಳಂತಲೂ ಮಿಕ್ಕಿ ಒಂದು ಹೊಸ ಕಟ್ಟಡಗಳನ್ನು ಮಾಡೋದ್ರ ಮುಖಾಂತರ 105 ಬ್ರ್ಯಾಂಚ್ಗಳನ್ನು ಮಾಡಿ ಇಡೀ ಮಂಗಳೂರಿಗಷ್ಟೆಲ್ಲ ಕರ್ನಾಟಕಕ್ಕಷ್ಟೆಲ್ಲ ಇಡೀ ದೇಶದಲ್ಲಿ ಒಬ್ಬ ಮಾದರಿಯ ಒಬ್ಬ ಸಹಕಾರಿ ಧುರೀಣ ಯಾರಾದರೂ ಇದ್ದರೆ ಅದು ಸಹಕಾರಿ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಅನ್ನುವಂಥದ್ದನ್ನು ನಾನು ಬಹಳ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ನವೋದಯ ಸಮದುಸ್ತು ಪಟ್ಟಿಯರ ಆರೋಗ್ಯ ಸೇವೆದ ದಿಟ್ಟಿಡು ಅಟ್ಟಡೆ ಮಲ್ತ ದಿನ ಪಣವದ ಚೆಕ್ಲೆನ್ ಕೊರಿಯರ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಪಾತಿರ್ದು ಸಹಕಾರಿಲು ಇಂಚಿನ ನಿಧಿ ಸಮರ್ಪಣಾ ಕಾರ್ಯಕ್ರಮ ಮಲ್ಪುನ ಇಡೀ ದೇಶಡು ಸುರುತ ಸರ್ತಿ ನಮ್ಮ ಜಿಲ್ಲೆದ ಸಹಕಾರಿಲಿಡಿದ ಹತ್ತನ ಇಡೀ ದೇಶನು ಜೋಡ್ಸಾವನ ಕೆಲಸನು ಸಹಕಾರಿ ಕ್ಷೇತ್ರೊಡ್ದು ಮಲ್ಪರೆ ಸಾಧ್ಯ ನಮ್ಮ ಸಮಾಧಾನಗೂ ನಮ್ಮ ಉವ್ವೇ ಕಾರ್ಯ ಮಲ್ಪಡು ಬೊಕ್ಕರಿನ ಸಮಾಧಾನ ಗತ್ತು ದೂರು ನಾವು ಸಾಮಾನ್ಯ ಅವೇಕು ಉತ್ತರ ಕೊರಡುಂದಿಜ್ಜಿ ಮಾತಿರ್ಲ ಪಾಲ್ದತ್ತುನ್ನಂಚ ಕಾರ್ಯಕ್ರಮ ಮಲ್ಪಡುಂದ ಹರ್ಪಂಡಿರ. ನಮ್ಮ ಮನಸ್ಸಿಗೆ ಬಂದದನ್ನು ನಾವು ಮಾಡಬೇಕೇ ಹೊರತು ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ ನಾವು ಯಾವುದನ್ನು ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಮನಸ್ಸಿಗೆ ಏನು ನೆನೆಸಿಗೆ ಒಳ್ಳೆಯ ಕೆಲಸ ಮಾಡಬೇಕಂತ ಬರ್ತದೆ. ಇನ್ನೊಬ್ಬರ ಟೀಕೆಗಳಿಗೆ ನಾವು ತಲೆಬಾಗಬಾರ್ದು. ಟೀಕೆ ಮಾಡೋವನಿಗೆ ಟೀಕೆ ಮಾಡೋದೇ ಕೆಲಸ ಇರ್ತದೆ ಹೊರತು ಅವನು ಏನು ಮಾಡ್ತಾನೆ ಇನ್ನೊಬ್ಬ ಏನು ಮಾಡ್ತಾನೆ ಅನ್ನೋದು ಅವರ ಮನಸ್ಸಿನಲ್ಲಿರ್ತದೆ. ಹಾಗಾಗಿ ನಾವು ಯಾವತ್ತೂ ಟೀಕೆಗಳಿಗೆ ಉತ್ತರವನ್ನು ಕೊಡಲೇಬಾರ್ದು. ಮೌನವೇ ಅವರಿಗೆ ಉತ್ತರ ಅಂತ ನಾವು ಹೇಳಬೇಕು. ಇವತ್ತು ದೇಶದಲ್ಲಿ ಒಂದು ಶ್ರೀರಾಮ ಮಂದಿರ ಆಗ್ತದೆ. ಶ್ರೀರಾಮ ಮಂದಿರಕ್ಕೆ ಹಣದ ಕೊರತೆ ಇದೆ ಅನ್ನುವಂಥದ್ದನ್ನು ನಾವು ಯಾರೂ ಹೇಳೋದಿಲ್ಲ. ಆದರೆ ಎಲ್ಲರ ಹಣ ಅದರಲ್ಲಿ ಹೋಗಬೇಕು, ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕು ಅನ್ನುವಂಥ ದೃಷ್ಟಿಯೇ ಮುಖ್ಯ. ಹಾಗಾಗಿ ನಾವು ಇವತ್ತು ಈ ಒಂದು ಗುರುವಂದನ ಜೊತೆಗೆ ಶ್ರೀರಾಮ ಮಂದಿರಕ್ಕೆ ನಿರ್ಮಾಣಕ್ಕೆ ನಾವು ನಿಧಿಯನ್ನು ಸಮರ್ಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅಫೆಕ್ಸ್ ಬ್ಯಾಂಕ್ ಗುರ್ಕಾರ್ಯರು ಶಾಸಕರಾಯನ ಬಿಳ್ಳಿ ಪ್ರಕಾಶ್, ಶಾಸಕಿಯರು ವೇದವ್ಯಾಸ್ ಕಾಮತ್, ಕ್ಯಾಂಪ್ಕೋ ಗುರ್ಕಾರ್ಯರು ಕಿಶೋರ್ ಕುಮಾರ್ ಕೊಡ್ಗಿ, ಕೆಎಂಎಫ್ ದಕ್ಷಿಣ ಕನ್ನಡ ಗುರ್ಕಾರ್ಯರು ರವಿರಾಜ ಹೆಗ್ಡೆ, ಮೇಘರಾಜ ರಾಜೇಂದ್ರ ಕುಮಾರ್, ಬ್ಯಾಂಕ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಗುರುವಂದನಾ ಸಮಿತಿದ ಶಶಿಕುಮಾರ್ ರೈ, ಭಾಸ್ಕರ್ ಚಂದ್ರ ಕೋಟ್ಯಾನ್, ಸ್ಕ್ಯಾಟ್ಸ್ ಗುರ್ಕಾರ್ಯರು ರವೀಂದ್ರ ಕಂಬಳಿ ಪಾಲ್ದೆತ್ತೊಂಡಿರ. ನಿತೀಶ್ ಶಿಕಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರ. ಇಂಚಿಪ್ಪ ಕುಡ್ಲಡು ಬಸ್ ಒಂಜೆಟ್ಟು ಜವಂದಿ ವರ್ತಿಗೂ ಲೈಂಗಿಕ ಉಪದ್ರ ಕೊರ್ದು ಒರಿ ವ್ಯಕ್ತಿ ಜೈಲು ಸೇರಿನಂಚ ಆದಿತ್ತಂಡ ಇತ್ತ ಅಂಚನವೇ ಕುಡೊಂಜಿ ಸಂಗತಿ ಉಬಾರಡು ನಡತದಂಡ. ಆರೋಪಿ ಚಿಕ್ಕಮಂಗ್ಳೂರ್ದ ಮೊಹಮ್ಮದ್ ಸೈಫುಲ್ಲಾನು ಪೊಲೀಸರು ಪತ್ತಿದರು. ಈ ಕೇಸುಡು ಡ್ರೈವರ್ ಕಂಡಕ್ಟರ್ ಸೇರ್ದು ಆರೋಪಿನು ಪೊಲೀಸರಿಗೆ ಒಪ್ಪಿಯಾದೇರ. ಇಂಚಿಪ ಕುಡ್ಲಡು ಖಾಸಗಿ ಬಸ್ಸಡು ಜವಂದಿ ಒರ್ತಿಗೂ ಒರಿ ವ್ಯಕ್ತಿ ಲೈಂಗಿಕ ಉಪದ್ರ ಕೊರ್ದು ಅವು ಭಾರಿ ಮಲ್ಲ ಸುದ್ದಿಯಾದು ಆಯನು ಪೊಲೀಸರು ಬಂಧನ ಮಲ್ದಿತ್ತೇರು. ಇತ್ತೆ ಇಂಚಿನವೇ ಒಂಜಿ ಸಂಗತಿ ನಡತದಂಡ. ಬರವು ಕಲ್ತೊಂದುಪ್ಪನ ಒರ್ತಿಗೂ ಮೇಲು ಮುಟ್ಟದು ಉಪದ್ರ ಕೊರ್ನ ದೂರುಡು ಜವನ್ಯ ಒರಿಯನು ಬಸ್ ಡ್ರೈವರ್ ಬೊಕ್ಕ ಕಂಡಕ್ಟರ್ ಸೇರ್ದು ಪೊಲೀಸರಿಗೆ ಒಪ್ಪಾಯಿನ ಸಂಗತಿ ಉಬ್ಬಾರಡು ನಡತದಂಡ.
ಚಿಕ್ಕಮಗಳೂರದ ಮೊಹಮ್ಮದ್ ಸೈಫುಲ್ಲಾ ಬಂಧನ ಆಯ್ನ ಆರೋಪಿಯಾದುಲ್ಲೆ ಆರೋಪಿ ಅಂಗಾರಕಾಂಡೆ ಧರ್ಮಸ್ಥಳೊಡದು ಉಬಾರ್ಗ್ ಪೋಂದಿತ್ತಿನ ಕೆಎಸ್ಆರ್ಟಿಸಿ ಬಸ್ಸಡು ಪೊಂಡನ ಮೇಲುಮುಟ್ಟುದು ಉಪದ್ರ ಕೊರ್ತೆಂದು ತೆರೆದು ಬೈದಂಡ ಅಪಗ ಡ್ರೈವರ್ ಕಂಡಕ್ಟರ್ಲೆಗ್ ಅಲ್ಲಿ ಇಸೆ ತೆರಿಪಾದಲು ಡ್ರೈವರ್ ಅಪಗನೆ ಬಸ್ಸನ್ನು ಉಬಾರು ಪೊಲೀಸ್ ಸ್ಟೇಷನ್ದ ಎದುರು ಉಂತಾದು ಆರೋಪಿನು ಪೊಲೀಸರನ್ನ ಸ್ವಾಧೀನಗೂ ಕೊರ್ತೆರು ನನ್ನ ಮಿತ್ತಗು ಬಸ್ಸಡು ಇಂಚಿನ ಸಂಗತಿ ನಡತಂಡ ಬಸ್ಸಡು ಕರ್ತವ್ಯ ಮಲ್ಪುನಕ್ಲೆ ಜವಾಬುದಾರರೆಂದು ಪೊಲೀಸರು ಈ ದುಂಬು ಪಂದಿತ್ತೆರು ಇತ್ತೆ ಬಸ್ಸಡು ಬೇಡಿಡು ಉಪ್ಪುನಕ್ಲೆ ಆರೋಪಿನ ಪತ್ತು ಕೊರ್ನೆಕ್ ಅಕುಲು ಸರ್ವೇರಲ ಮೆಚ್ಚುಗೆಗೆ ಸಂದದೇರು ಬ್ಯಾಂಕ್ಲಿನ ಎಟಿಎಂಲಿಡ್ದು ಸ್ಕಿಮ್ಮಿಂಗ್ ಯಂತ್ರ ಸಾಧನ ಪಾರ್ದು ಕಾಸು ರಟ್ಟವನ ಕಂಡುಲೆನ ಮಾಮಲ್ಲ ಜಾಲ ಕುಡ್ಲಡುಪ್ಪುನ ಗೊತ್ತಾತಂಡ ನಗರದ ಮಂಗಳದೇವಿ ಬೊಕ್ಕ ಚಿಲಿಮಿಡು ಬ್ಯಾಂಕ್ಲಿನ ಎಟಿಎಂ ಹಿಡಿದು ಕಾಸು ಲಕ್ಕಾಯರೆ ಇಂಚಿನ ಕೆನಿ ನಾಡ್ದಿನ ನಾಡು ಪತ್ತದೇರ ಒಂಜಿ ಕೇಸುಡು ಇರುವೆರ್ನ ಬಂಧನ ಆತಂಡ ಬ್ಯಾಂಕ್ಲಿನ ಎಟಿಎಂಲಿಡ್ದು ಸ್ಕಿಮ್ಮಿಂಗ್ ಯಂತ್ರದ ಸಾಧನ ಪಾರ್ದು ಕಾಸು ಒಯ್ಪುನ ಮಾಮಲ್ಲ ಜಾಲ ಕುಡ್ಲಡು ತೋಜುದುಂಡು ನಗರದ ಮಂಗಳಾದೇವಿ ಬೊಕ್ಕ ಚಿಲಿಂಬಿಡು ಎಟಿಎಂಗೆ ಸ್ಕಿಮ್ಮಿಂಗ್ ಯಂತ್ರ ಪಾರ್ದು ಕಾಸು ರಟ್ಟ ಒಂದಿತ್ತಿನ ದೂರದ ಮಿತ್ತು ಪಾಕ ಜನೋಕ್ಲೇನು ಕುಡ್ಲದ ಪೊಲೀಸರು ಸ್ವಾಧೀನಗುದೆತ್ತೊಂದು ವಿಚಾರಣೆ ನಡಪ ಒಂದುಲ್ಲೇರು ಪಂದು ಮಾಹಿತಿ ತಿಕ್ಕದುಂಡು ತನಿಖೆದ ದಿಟ್ಟಿಡು ಆರೋಪಿಳೆನ ಪುದರು ಗೊತ್ತು ಮಲ್ತುದಿಜೇರು ಸೈಬರ್ ಕ್ರೈಮ್ ಸ್ಟೇಷನ್ ಬೇತನೆ ಕೇಸುಳೆನ್ನು ದೆತ್ತೊಂದುಂಡು ಸುರುತ ಕೇಸು ಕುಡ್ಲ ಮಂಗಳಾದೇವಿದ ಪೆಟ್ರೋಲ್ ಬಂಕ್ ಎದುರುಡುಪ್ಪುನ ಎಸ್ಬಿಐ ಎಟಿಎಂಡು ಐತಾರ ಕಂಡುಲು ಸ್ಕಿಮ್ಮಿಂಗ್ ಸಾಧನ ಪಾಡಿಯರೆ ಪ್ರಯತ್ನ ಮಲ್ತೊಂದಿತ್ತೆರು ಒಂದು ಗೊತ್ತಾದ ಅಕಲಿನ ಊರುದಕ್ಕಲು ಪತ್ತೆರೆ ಆನಗ ಅಕಲು ಪದ್ರಾಡ ಆಯರೆ ತೂತೆರು ಆಂಡಲ ಇರುವೆರೇನು ಪತ್ತದು ಪೊಲೀಸರಿಗೂ ಒಪ್ಪ್ಯಾದಿರು ಈ ಸಂಗತಿ ಸಿಸಿ ಕ್ಯಾಮರಾಡು ದಾಖಲಾತುಂಡು ಸಾಮಾಜಿಕ ಜಾಲತಾಣಲೆಡ್ಲ ಭಾರಿ ಸುದ್ದಿ ಆತುಂಡು ರಟ್ನೆ ಕೇಸು ಚಿಲಿಂಬಿ ಗಾಂಧಿನಗರ ಕೆನರಾ ಎಟಿಎಂ நடத்துதுண்டு ಐತಾರ ಕಾಂಡೆ 47 ಕಂಡುಲು ಸ್ಕಿಮ್ಮಿಂಗ್ ಯಂತ್ರ ಪಾಡ್ದು ಕಾಸು ಲಕ್ಕಾಯರೆ ಪ್ರಯತ್ನ ಮಲ್ತದು ಸೋತುದೇರು ಸೂಕ್ಷ್ಮ ಸಾಧನಗಳೇನು ಎಟಿಎಂಗೆ ಸೇರ್ಸಾದು ಎಟಿಎಂ ಕಾರ್ಡುಲೇನ ಮಾಹಿತಿ ಕಂಡುಂದುಲ್ಲೇರು ಎಟಿಎಂ ಓವಾಂಡ್ಲ ಸಂಶಯದ ಸಾಧನ ಜೋಡ್ಸಾದಿருந்து ಗಿರಾಕಿಲು ಸುರುಕು ಪಿಂದೊನೋಡು ಸಂಶಯ ಬತ್ತಂಡ ಆ ಜಾಗೆಡು ಕಾರ್ಡ್ ಗಲಸರ ಬಲ್ಲಿ ಅಪ್ಪಗನೆ ಕೈತಲ್ದ ಬ್ಯಾಂಕ್ ಅತ್ತಂಡ ಪೊಲೀಸರಿಗೂ ಮಾಹಿತಿ ಕೊರ್ಪುನವು ಅಗತ್ಯ ಆದುಂಡು ಲಂಚ ಕೊರಿಯರ್ ಉಪದ್ರ ಕೋರೊಂದಿತ್ತಿನ ಕುಡ್ಲ ನಗರದ ಸರ್ವೇಯರ್ ಗಂಗಾಧರ್ ಎಂಪನ್ಪುನರೇನು ಭ್ರಷ್ಟಾಚಾರ ನಿಗ್ರಹ ದಳ ಅಧಿಕಾರಿಲು ಬಂಧನ ಮಲ್ತುದೇರ ನಗರದ ಉದ್ಯಮಿ ಒರಿಯನ ಇಲ್ಲಲ್ದ ಸಾಗುವಣಿ ಮರ ಕಡ್ಪಾವನ ವಿಷಯಡು 30,000 ಪಣವು ಲಂಚಕ್ಕೇಂದು 20,000 ರೂಪಾಯಿ ದೆತ್ತೊನ್ನಗ 6 ಎಸಿಬಿ ಬಲೆಗೆ ಬೋರ್ದೇರ ಏತು ಕಾಲುರ್ದು ಲಂಚದ ಕಾಸುಗೂ ಉಪದ್ರ ಕೊರೊಂದಿತ್ತಿನ ಕುಡ್ಲ ನಗರ ಸರ್ವೇಯರ್ ಗಂಗಾಧರ ಕೆಂಪನ್ಪುನಾರಿನ ಭ್ರಷ್ಟಾಚಾರ ನಿಗ್ರಹ ದಳ ಅಧಿಕಾರಿರು ಬಂಧನ ಮಲ್ದೇರು ನಗರದ ವ್ಯಕ್ತಿಯೂರಿ ಆರಿನ ಆಫೀಸ್ದ ಪೀಠ ಸಾಧನೆಲೆನು ಮಲ್ಪಾಯರೆ ಅಕ್ಲ ಇಲ್ಲದ ಬರಿಟ್ಟು ಇತ್ತಿನ ಸಾಗುವಾನಿ ಮರೋನು ಕಡ್ಪಾಯರೆ ಕಾಡ ಇಲಾಖೆಗೆ ಸಿಂಗಲ್ ಪರ್ಮಿಟ್ ಒಪ್ಪಿಗೆ ಎಂದು ಓಲೆ ಬರೆದಿತ್ತೇರು ಕುಡ್ಲದ ಕಾಡ ಇಲಾಖೆ ಈ ಓಲಿನ ಕಂದಾಯ ಇಲಾಖೆಗೆ ಕಡುಪುಡ್ದಿತ್ತಂಡ ಒಂಜಿ ತಿಂಗುಲು ಕರಿನಲ ಜಾಗೆ ತುಯರೆ ಬರಂದಿನ ಸರ್ವೇಯರ್ ಗಂಗಾಧರ್ ಜಾಗೆ ಪಿಂದೂನ್ಯರೆ 30,000 ರೂಪಾಯಿ ಕೊರಡೊಂದು ಬೇಡಿಕೆ ದುಂಬುದಿತ್ತೇರು ಕಂದಾಯ ಇಲಾಖೆಗೆ ಕಟ್ಟುನ 500 ರೂಪಾಯಿದ ಒಟ್ಟುಗೂ ಗಂಗಾಧರೆಗೂ 30,000 ರೂಪಾಯಿ ಕೊರ್ನ ಉದ್ದಿಮಿ ಬೊಕ್ಕೊಂಜಿ ತಿಂಗುಲು ಕರಿಂಡಲ ಬರಂದೆ ನಕ್ಷ ಕೊರಿಯರ ಕೂಡ 30,000 ರೂಪಾಯಿ ಬೇಡಿಕೆ ದಿದಿತ್ತೇರು ನೇಡ್ದು ಮನಸ್ಸಿಗೂ ಬೇಜಾರಾಯಿನ ಉದ್ಯಮಿ ಕುಡ್ಲದ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳಿಗೂ ದೂರು ಕೋರ್ದಿತ್ತೇರು ಅಂಗಾರೆ ಬಯ್ಯ ಐನು ಕಾಲೆಕ್ಕೂ ಕುಡ್ಲದ ಮಿನಿ ವಿಧಾನಸೌಧದ ಎದುರು 30,000ಗೂ 20,000 ರೂಪಾಯಿ ಲಂಚದ ಕಾಸದೆ ತುನ್ನಗ ಸಾಕ್ಷ್ಯ ಇತ್ತದು ಸರ್ವೇಯರ್ ಗಂಗಾಧರಿನ ಎಸಿಪಿ ಅಧಿಕಾರಿಗಳ ಕೂಟ ಪತ್ತದಂಡ ಕಾರ್ಯಾಚರಣೆಡು ಎಸಿಪಿ ಡಿವೈಎಸ್ಪಿ ಪ್ರಕಾಶ್ ಇನ್ಸ್ಪೆಕ್ಟರ್ ಆಯಿನ ಶ್ಯಾಮಸುಂದರ್ ಬೊಕ್ಕ ಗುರುರಾಜ್ ಬೊಕ್ಕ ಕರ್ತವ್ಯಡಿತ್ತಿನ ಹರಿಪ್ರಸಾದ್ ರಾಧಾಕೃಷ್ಣಕ್ಕೆ ಗಂಗಣ್ಣ ರಾಧಾಕೃಷ್ಣ ಉಮೇಶ್ ಆದರ್ಶ ರಾಕೇಶ್ ರಾಜೇಶ್ ಭರತ್ ಮೋಹನ್ ಸಾಲ್ಯನ್ ಪಾಲ್ದೊತ್ತಂದಿತ್ತಿರು ಒಡಿಯೂರದ ಶ್ರೀ ಗುರುದೇವದತ್ತ ಸಂಸ್ಥಾನಡು ತೇರ್ದ ಉಚ್ಚಯ ತುಳುನಾಡ ಜಾತ್ರೆ 2 ದಿನ ನಡೆತಂಡ ಸೋಮವಾರ ರಾತ್ರಿ ನಡಪಾಯಿನ ತೇರಡು ಕನ್ಯಾನಾಮಿತ್ತ ನಡ್ಕ ಮುಟ ತೇರು ಸಾಗದು ನಿತ್ಯಾನಂದ ಮಂದಿರೋಡು ವಿಶೇಷ ಪೂಜೆ ಮಲ್ತದು ತೇರು ಸಂಸ್ಥಾನಗೂ ಪೀರ ಬತ್ತಂಡ ಊರು ಪರ ಊರ ಭಕ್ತರು ತೇರ್ದ ಉಚ್ಚೆಯೋಡು ಪಾಲ್ದೆತ್ತೊಂಡೇರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ತೇರದ ಉಚ್ಚೆಯ ತುಳುನಾಡ ಜಾತ್ರೆ 2 ದಿನ ನಡೆತಂಡು ಸೋಮವಾರ ಬಯ್ಯಗ ರಥಯಾತ್ರೆಗೆ ಅಟ್ಟಣಿ ಮಲ್ತದಿತ್ತರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರು ಇತ್ತದು ಶ್ರೀ ದತ್ತಾಂಜನೇಯ ದೇವರಿಗೂ ಮಹಾಪೂಜೆ ಕರಿತದು ದೇವರ್ನ ಉಚ್ಚೆಯ ಮೂರ್ತಿನ ತೇರಡು ಕುಲ್ಲಾದ ಗರ್ದದ ಮೆರವಣಿಗೆ ಪಿದಾಡ್ದು ಬ್ಯಾಂಡ್ ವಾದ್ಯ ಚಂಡೆ ಮೇಳ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ವಿಟ್ಲ ಶ್ರೀ
ಶ್ರೀ ಉಳ್ಳಾಲ್ದಿ ಪಂಚಲಿಂಗೇಶ್ವರ ಭಜನಾ ಪರಿಷತ್ ವಿಟ್ಲ ಸೀಮೆ ಬೊಕ್ಕ ಬೇತೆ ಬೇತೆ ಭಜನಾ ಮಂಡಳಿಲಿಡ್ದು ನಲಿಕೆ ಭಜನದ ಒಟ್ಟುಗು ತೇರ್ದ ಯಾತ್ರೆ ಶ್ರೀ ಸಂಸ್ಥಾನೋಡ್ದು ಗ್ರಾಮ ದೈವಸ್ಥಾನ ಮಿತ್ತನಡ್ಕಗು ಪೋದು ಕನ್ಯಾನ ಪೇಂಟೆ ಸವಾರಿಯಾತ್ ಶ್ರೀ ನಿತ್ಯಾನಂದ ಮಂದಿರೋಡು ವಿಶೇಷ ಪೂಜೆ ಮಲ್ತೆರು. ನಿತ್ಯಾನಂದ ಮಂದಿರೋಡು ಪಿಜಿರ್ದು ರಥಯಾತ್ರೆ ಒಡಿಯೂರು ಸಂಸ್ಥಾನಗೂ ಬತ್ತಂಡು. ಊರ ಪರವೂರುಳಿನ ಭಕ್ತರು ಪಾಲ್ದೆತ್ತೊಂದು ಶ್ರೀ ದತ್ತಾಂಜನೇಯ ದೇವರನ್ನ ಇಂಬು ನಟ್ಟುಂಡೆರು. ಕಲಾ ಪ್ರೇಮಿಗಳಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೆ ಕುಡಿಯೂರು ಶ್ರೀ ದೇವರ ಅನುಗ್ರಹ ಯಾವತ್ತೂ ಧ್ರುವ ಬೊಕ್ಕ ರಶ್ಮಿ ಮಂದಣ್ಣ ಉಪ್ಪುನ ಪೊಗರು ಕನ್ನಡ ಸಿನಿಮಾ ಹಿಂದೂ ಸಮಾಜದ ಮನಸ್ಸಿಗೂ ಒಡಕು ಉಂಡು ಮಲ್ತದನೆಂದು ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಶೋಭಾ ಕರಂದ್ಲಾಜೆ ಏವರೋಡು ಪಾತಿರ್ದೇರ ಆರಿ ಬಗೆಟ್ಟು ಒಡಿಪುಡು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ದೇರ. ಪೊಗರು ಕನ್ನಡ ಸಿನಿಮಾದ ಇರುದ ಒಡಿಪು ಚಿಕ್ಕಮಗಳೂರು ಸಂಸದರು ಸ್ವರಲಕ್ಕಾದಿರು. ಈ ಬಗೆಟ್ಟು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ದು ಅಭಿಪ್ರಾಯ ತಿರಿಪಾದಿರು. ಧ್ರುವ ಬೊಕ್ಕ ರಶ್ಮಿಕಾ ಮಂದಣ್ಣ ಮುಕುಲು ಕಲಾವಿದರಾದುಪ್ಪುನ ಪೊಗರು ಸಿನಿಮಾ ಹಿಂದೂ ಸಮಾಜದ ಮನಸ್ಸಿಗೂ ಒಡಕುಂಟು ಮಲ್ತದಂಡು. ಹಿಂದೂ ಸಮಾಜ ಈ ಸಿನಿಮಾನು ಇನ್ಕಾರ ಮಲ್ಪೊಡು ಪಂದ ಆರ್ಪಂಡೆರು. ಹಿಂದೂ ಪೂಜಾಕ್ರಮ ಪುರೋಹಿತರಿಗೂ ಅವಮಾನ ಮಲ್ತದಂಡು. ಶ್ರದ್ಧೆ ಆಚಾರ ವಿಚಾರಗೂ ಒಡಕಾತಂಡು. ಇಲ್ಲಡು ಪೂಜೆ ಆವಡುಂದಾಂಡ ಬ್ರಾಹ್ಮಣರನ್ನು ಲಿಪ್ಪರು. ಇರೋದ ಬರ್ಪುನಂಚಿನ ದೃಶ್ಯೊಳಗೂ ಸೆನ್ಸಾರ್ ದಾಯೆ ಕತ್ತರಿ ಪಾರ್ದಿಜಿ. ಇಡೀ ಹಿಂದೂ ಸಮಾಜ ಲಕ್ಕದು ಉಂತದು ಇರೋದ ಮಲ್ಪೊಡು ಪಂದು ಲೋಕಸಭಾ ಸದಸ್ಯರು ಶೋಭಾ ಕರಂದ್ಲಾಜೆ ಒಡಿಪುಡು ಪಂಡೆರು. ಪೊಗರು ಚಲನಚಿತ್ರ ತಂಡ ಇಡೀ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿದೆ. ನಮ್ಮ ಪೂಜಾ ಪದ್ಧತಿಯನ್ನು, ಪೂಜೆ ಮಾಡುವಂಥ ಪೂಜಾರಿಗಳನ್ನು ಅವಮಾನ ಮಾಡುವ ಮೂಲಕ ಇಡೀ ಸಮಾಜದ ಭಾವನೆ, ನಮ್ಮ ಶ್ರದ್ಧೆ, ನಮ್ಮ ಆಚಾರ, ನಮ್ಮ ವಿಚಾರ, ಪ್ರತಿಯೊಬ್ಬರು ಕೂಡ ಯಾವುದೇ ಮನೆಯಲ್ಲಿ ಒಂದು ಪೂಜೆ ಆಗೋದಾದರೆ ಕೂಡ ಬ್ರಾಹ್ಮಣರನ್ನು ಕರೀತಾರೆ. ಅದು ನಮ್ಮ ಭಾವನೆ, ಅದು ನಮ್ಮ ಶ್ರದ್ಧೆ. ಇದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಈ ಚಲನಚಿತ್ರದಲ್ಲಿ ಮಾಡಲಾಗಿದೆ. ಚಲನಚಿತ್ರದಲ್ಲಿರುವಂಥ ಆಕ್ಷೇಪಾರ್ಹ ದೃಶ್ಯಗಳಿಗೆ ಯಾಕೆ ಸೆನ್ಸಾರ್ ಮಂಡಳಿ ಕತ್ತರಿ ಹಾಕಿಲ್ಲ, ಇದು ಒಂದು ಸಂಶಯಕ್ಕೆ ಎಡೆ ಮಾಡಿದೆ. ಈ ರೀತಿಯ ಚಲನಚಿತ್ರಗಳನ್ನು ನಿರ್ಮಾಣ ಮಾಡೋದರ ಮೂಲಕ ಪ್ರಚಾರ ಗಿಟ್ಟಿಸ್ಕೋಬೋದು, ಆ ಪ್ರಚಾರದಿಂದ ಹಣ ಮಾಡ್ಬೋದು ಅನ್ನುವಂಥ ಮಾನಸಿಕತೆಯನ್ನು ಇವತ್ತು ನಾವು ತೊಡೆದು ಹಾಕಬೇಕಾಗಿದೆ. ಇದಕ್ಕೆ ವಿರೋಧ ಮಾಡಬೇಕಾಗಿದೆ. ಈ ಪೊಗರು ಚಲನಚಿತ್ರವನ್ನು ಪ್ರದರ್ಶನ ಮಾಡೋದಕ್ಕೆ ನನ್ನ ವಿರೋಧ ಇದೆ. ಈಗಾಗಲೇ ನಿರ್ಮಾಪಕರು ಕ್ಷಮೆ ಯಾಚನೆ ಮಾಡಿದ್ದಾರೆ. ಕ್ಷಮೆ ಯಾಚನೆ ಮಾಡಬೇಕಾದ್ದು ಈ ಚಲನಚಿತ್ರವನ್ನು ಪೂರ್ತಿಯಾಗಿ ವಾಪಸ್ ತಗೊಂಡು ಸೆನ್ಸರ್ ಮಾಡಿದ ಮೇಲೆ ಚಲನಚಿತ್ರ ಬಿಟ್ಟ ಮೇಲೆ ಅವರ ಕ್ಷಮೆ ಯಾಚನೆ ಮಾಡಬೇಕಾಗಿತ್ತು. ಅದಕ್ಕಾಗಿ ನನ್ನ ಆಗ್ರಹ ಇದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಚಲನಚಿತ್ರದ ಪ್ರದರ್ಶನವನ್ನು ತಕ್ಷಣ ನಿಲ್ಲಿಸಬೇಕು. ಇದಕ್ಕೆ ಸೆನ್ಸಾರ್ ಮಾಡಿ ಆಕ್ಷೇಪಾರ್ಹ ದೃಶ್ಯಗಳನ್ನು ತೆಗೆದು ಹಾಕಿದ ಮೇಲೆ ಮಾತ್ರ ಈ ಚಲನಚಿತ್ರವನ್ನು
ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಬಂದರು ನಗರನು ಉದ್ಯಮಗೂ ಸರಿಯಾದ ಎಂಚ ಬದಲಾವಣೆ ಮಲ್ಪೊಲಿಂದ ಪನ್ಪುನ ಚಿಂತನೆ ನಡಪಾವಡಾತನಂದು ನವಮಂಗಳೂರು ಬಂದರು ಮಂಡಳಿ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕುರಾಜ್ ಪಂತೆರ ಮಾರ್ಚ್ 3-4 ನಡಪೆರಪ್ಪುನ ಮೆರಿಟೈಮ್ ಇಂಡಿಯಾ ಸಭೆತ 2021 ಲೆಕ್ಕೊಡು ಬಂದರು ಮಂಡಳಿಡು ನಡಪಾಯಿನ ಪ್ರಚಾರ ಸಭೆಟ್ ಆರ್ಪಾತಿರಿಯರ ಮಾರ್ಚ್ 3-4 ನಡಪೆರೆ ಉಪ್ಪುನ ಮೇರಿಟೈಮ್ ಇಂಡಿಯಾ ಸಭೆ 2021 ಲೆಕ್ಕೊಡು ನವಮಂಗಳೂರು ಬಂದರು ಮಂಡಳಿ ಪಣಂಬೂರ್ದ ಡಿಎಸ್ಐಎ ಆಡಿಟೋರಿಯಂದ ಕೆಎಸ್ ರಾವ್ ಚಾವಡಿಡು ಪ್ರಚಾರ ಸಭೆನು ಅಟ್ಟಣೆ ಮಲ್ತೆರು. ನಮ್ಮ ಬಂದರು ನಗರಿನು ಉದ್ಯಮಗ ಸರಿಯಾದ ಎಂಚ ಬದಲಾವಣೆ ಮಲ್ಪೊಲಿಂದು ಪನ್ಪುನ ಚಿಂತನೆ ನಡಪಡಾತಂಡು ಬಂಡವಾಳ ಪಾಡ್ಯರೆ ಸರಿಯಾಯಿನ ವಾತಾವರಣ ಸೃಷ್ಟಿ ಮಲ್ಪಡಾತಂಡು ಬಂದರಡು ಬೇತೆ ಬೇತೆ ವಿಭಾಗಗಳು ಬಂಡವಾಳ ಪಾಡ್ಯರೆ ಅವಕಾಶ ಉಂಡು ಕೇಂದ್ರ ಸರ್ಕಾರದ್ದು ಉಂದೊಂಜಿ ಕಾಸು ಪಾಡೆರೆ ಎಡ್ಡೆ ಸಾದಿಂದು ಅಕ್ಕರಾಜು ಪಂಡೆರು. The second session he talks about how to boost the business, by trade promotion, by using the trade promotion and regional connectivity. For example, you can see Bangladesh, Northeast, how to make the regional connectivity, how to increase the trade so that the business as a total will improve. So with all this, the vision is to apprise you all what is happening and to make people know what are the investment opportunities. You may be wondering, you are talking about $21.6 billion. What the small scale industry has to do with that? See, when people come to invest $21.6 billion, he can't make things on his own. He has to depend on you people only. Presently, the days are outsourcing days. Finally, the products, the things are made by MSMEs only, small scale industry only. Whatever they are doing, all this you are the end beneficiaries. So that is why we want to educate you. We want to make you understand that you also be part, attend this summit, understand what are the things going to happen. So that if required, you can change, you can gear up for the future opportunities. ಕೊರೋನಾ ಕಾರಣ ಈ ಸರ್ತಿ ವರ್ಚುವಲ್ ಸಭೆ ದೀದಿತ್ತದು ಸಭೆಟ್ಟು ಮುಖ್ಯವಾದ ಬಂದರು ಅಭಿವೃದ್ಧಿ ತೂವನ್ನ ತಿರುಗಾಟದ ಪಡವು ತೂವನ್ನ ಪರಿಸರಗೂ ಹೊಂದುನ ವಾತಾವರಣ ಸೃಷ್ಟಿ ಪಡವು ಪುಡಪುನ ಕಟ್ಟೆ ಇಂಚಿತ್ತಿ ಯೋಜನೆಯ ಬಗೆಟ್ ಚರ್ಚೆ ಆಯರ ಉಂಡೊಂದು ಡಾಕ್ಟರ್ ವೆಂಕಟರಮಣ ಅಕ್ಕರಾಚು ಪಂಡೆರು. Which could have small ports, small jetties which could handle what progress is being done towards this. Sagarmala Development Corporation is there, the government of India. There is a scheme, Sagarmala. They have given certain funds to state government. They have constructed. Ways they can do it in 1 year. You see the distance between Bangalore and Chennai is 300 kilometers. West Coast is bit rough between that 4 months. It is very rough up to say from May up to May to August. It is slightly tranquility is more. Barring that period, remaining period, I think CKs definitely can be run. Let them see the feasibility. They are working on it. ಬಂದರು ವಿಭಾಗದ ಟ್ರಾಫಿಕ್ ಮ್ಯಾನೇಜರ್ ಬೆಳಕಲ್ ಪಾತಿರ್ದು ಬಂಡವಾಳ ಪಾಡ್ಯರೆ ಎಡ್ಡೆ ಅವಕಾಶ ಇತ್ತಿದ್ದು ಎಲ್ಯ ಬುಕ್ಕ ನಡು ಕೈಗಾರಿಕೆಲು ಇಂದತ ಪ್ರಯೋಜನ ದೆತೊನುಲಿಂದು ಪಂಡೆರು. This is a global mega event is being organized by Ministry of Port, Shipping and Waterway in participation with the Maritime Association and Maritime Indias. This is a good platform for industries. There are a lot of opportunities in the summit, so that this Maritime India vision will be inaugurated by our Prime Minister. So I request all of them to register their name with Maritime India vision, Maritime India Summit, so that you can come to know, it will make awareness where you can make investment, what are the field you can make investment, and a lot of opportunities are made available. That's why I once again request all of industries, stakeholders and industries to participate in the Maritime India Summit
2021. ಒಂಜಿ ಸಮಾಜದ ಆರೋಗ್ಯ ಹಾಳು ಮಲ್ಪುನ ಕೆಲಸನು ಏರ್ಲಾ ಕೈಪಾಡಡೆ ಒಂಜಿ ಸಮಾಜನು ಕಿನ್ಕದು ನೆರ್ದು ಏರ್ಲಾ ನೆಮ್ಮದಿಡು ಬದುಕೆರ ಸಾಧ್ಯ ಇಜ್ಜಿಂದು ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರ ಪೊಗರು ಕನ್ನಡ ಸಿನಿಮಡು ಬ್ರಾಣರೆಗ್ ಕುಚ್ಚನೆ ಅಪಮಾನ ಮಲ್ತಿನೇಕ್ ಆರು ವಿರೋಧ ತೋಜಾದಿರ ಪೊಗರು ಕನ್ನಡ ಸಿನಿಮಾಡು ಬ್ರಾಣರಿಗ್ ಅಪಮಾನ ಮಲ್ದಿನೇಕ್ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಇರೋಧ ತೋಜಾದಿರು ಸಿನಿಮಾಡು ಬ್ರಾಣರಿಗ್ ಅಪಮಾನ ಮಲ್ಪುನ ದೃಶ್ಯಲು ಉಪ್ಪುನ ಗುಮನಗು ಬೈದಂಡ ಇರೋಧ ಉಪ್ಪುನ ದೃಶ್ಯಲಿಗ್ ಕತ್ತರಿ ಪಾಡುನ ಮಾಯ್ತಿಲ ತಿಕ್ಕದಂಡ ಸಮಾಜಡು ನೆಮ್ಮದಿಡು ಬದುಕುಡಾಂಡ ಇಂಚಿನ ಕಾರ್ಯುಲಿಗ್ ಕೈಪಾಡಿರ ಬಲ್ಲಿ ಒಂಜಿ ಸಮಾಜನು ಕಿನ್ಕದು ನೆರ್ದು ಏರ್ಲ ನೆಮ್ಮದಿಡು ಬದುಕೆರೆ ಸಾಧ್ಯ ಇಚ್ಚಿ ಅಪಮಾನ ಮಲ್ಪುನವು ಇಡೇಗೆ ಅಕೇರಿಯಾವಡು ಸಮಾಜದ ಆರೋಗ್ಯ ಹಾಳು ಮಲ್ಪುನ ಕೆಲಸಗೂ ಏರ್ಲ ಕೈಪಾಡಡೆಂದು ಪೊಗರು ಸಿನಿಮಾ ಕೂಟಗೂ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಜಾಗೃತೆ ಪಂಡಿರು. ಪೊಗರು ಅನ್ನುವ ಹೆಸರಿನ ಕನ್ನಡ ಚಲಚಿತ್ರದಲ್ಲಿ ಬ್ರಾಹ್ಮಣರನ್ನು ಅವಹೇಳನ ಮಾಡುವಂತಹ ದೃಶ್ಯಗಳಿದ್ದಾವೆ ಅನ್ನುವುದು ತಿಳಿಯಿತು. ಬ್ರಾಹ್ಮಣ ಸಮಾಜ ಒಂದಾಗಿ ಅದನ್ನು ಪ್ರತಿಭಟಿಸಿದಾಗ ಅದನ್ನು ಅಂತಹ ದೃಶ್ಯಗಳಿಗೆ ಕತ್ತರಿ ಹಾಕಿ ಅದನ್ನು ಸರಿಪಡಿಸುವಂತಹ ವಾಗ್ದಾನ ದೊರೆತದ್ದು ಕೂಡ ತಿಳಿಯಿತು. ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ನೆಮ್ಮದಿಯಿಂದ ಬಾಳಬೇಕು ಅಂತಿದ್ದದ್ದಾದರೆ ಇಂತಹ ಕೃತ್ಯಗಳಿಗೆ ಯಾರೂ ಕೈ ಹಾಕಬಾರದು. ಅದು ಬ್ರಾಹ್ಮಣ ಸಮಾಜ ಇರಬಹುದು, ಇಲ್ಲ ಮತ್ತೊಂದು ಸಮಾಜ ಇರಬಹುದು. ನಾವು ಯಾವ ಸಮಾಜದೊಳಗೆ ವಾಸಿಸ್ತಾ ಇದ್ದೀವೋ ಅಂತಹ ಸಮಾಜದ ಯಾರನ್ನೋ ಕೆಣಕಿ ಯಾರನ್ನೋ ಹಳಿದು ಯಾವ ಸಮಾಜವೂ ಕೂಡ ನೆಮ್ಮದಿಯಿಂದ ಬದುಕೋದು ಸಾಧ್ಯ ಇಲ್ಲ. ಆದ್ದರಿಂದ ಇದೇ ಕೊನೆಯಾಗಬೇಕು. ಮುಂದಿನ ಯಾವ ಕಾಲಮಾನದಲ್ಲಿ ಯಾರೂ ಹೀಗೆ ಇಂತಹ ಕೃತ್ಯಗಳಿಗೆ ಸಮಾಜದಲ್ಲಿರುವ ಯಾವುದೇ ಒಂದು ಜಾತಿ ಮತ ಪಂಗಡಗಳನ್ನು ಅವಹೇಳನ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಬಾರದು. ಮಹಿಷಾಸುರ ವೇಸಪಾಡುನ ಮಾರಣಕಟ್ಟೆ ಮೇಳದ ಜವಣಿ ಕಲಾವಿದರ ನಂದೀಶ್ ಮೊಗವೀರಾಜನ್ನಾಡಿಯರೆಗ್ ರಂಗಸ್ಥಳದ ಕುಂದೊಳೆಗ್ ತರೆ ಹಾಕುನ ಅಭ್ಯಾಸ ಇತ್ತದ ಕುಂದಾಪುರದ ಚಿತ್ತೂರುಡು ಪೆರಡೂರು ಮೇಳಡು ವೇಷ ಪಾಡ್ದಿರ ಅಂಡ ತರೆ ಹಾಕುನ ಜೋರಾದ ಶ್ರೀದೇವಿಡ ಕೊಳಲದ ಪೊರ್ತುಡು ರಂಗಸ್ಥಳನೆ ಅದುರ್ನಂಚ ವಿಶೇಷ ಸಂಗತಿ ನಡೆತದಂಡ ಮಾತಿರ್ಲಾ ಪೊಡಿತುದೆರ. ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಡು ಮೈಸಾಸುರೆ ರಂಗಸ್ಥಳದ ಕುಂದುಗು ತರೆ ಹಾಕುಂದು ಕಂಬ ಅದ್ರ ನಡೆದವರ ಕೆಲವು ಪೊರ್ತು ಆಟಡು ಪೋಟಿಗೆ ತಕ್ಷಣ ಉಂಡಾಯಿನ ಸಂಗತಿ ಒಡಿಪು ಜಿಲ್ಲೆದ ಕುಂದಾಪುರಡು ನಡೆತದಂಡ. ಸೋಮವಾರ ಕುಂದಾಪುರದ ಚಿತ್ತೂರುಡು ಪೆರಡೂರು ಮೇಳದ ದೇವಿ ಮಹಾತ್ಮೆ ಆಟ ಪ್ರದರ್ಶನ ಆವೊಂದಿತ್ತಂಡ ಈ ಮೇಳಗೂ ಬೆನ್ನೆರ ಕಲಾವಿದರಾದ ಮಾರಣಕಟ್ಟೆ ಮೇಳದ ಜವನೆ ಕಲಾವಿದರು ನಂದೀಶ್ ಮೊಗವೀರ ಜನ್ನಾಡಿ ಪಾಲ್ದೆ ತೊಂದಿತ್ತಿರು. ಆರಿನ ವೇಷ ಮೈಸಾಸುರನ ಅಬ್ಬರಗೂ ರಂಗಸ್ಥಳದ ಕಂಬಗೂ ತರೆ ಹಾಕುನ ಸಂದರ್ಭಗುಲ ಪುದರು ಪಡೆತಂಡ. ಶ್ರೀದೇವಿನ ಒಟ್ಟುಗೂ ಕೊಳಲ್ದ ಪೊರ್ತುಡು 6 ರಂಗಸ್ಥಳದ ಕಂಬಗೂ ತರೆ ಹಾಕೊಂದೇರು. ಒಂಜಿ ಕಂಬಗೂ ಪಾರ್ತನ ಪೂತ ಸಿಂಗಾರ ಕದಲ್ದು ಬೋರ್ತಂಡ. ಕುಡುಂಜಿ ಕಂಬಗೂ ಆಕನಕ ಕಂಬ ಆಡಿಯರೆ ಸುರುವಾತಂಡ. ಇಂದೇನು ತೂಯಿನ ಭಾಗವತರು ರಂಗಸ್ಥಳದ ಸಾಯಕೆರೆಗೆ ಸೂಚನೆ ಕೊಡ್ದು ಸರಿ ಮಲ್ಪರೆ ಪಂಡೆರೆ. ಈ ಮೈಸಾಸುರನ ಅಬ್ಬರ ಸಾಮಾಜಿಕ ಜಾಲ ತಾಣುಡು ಸುದ್ದಿಯಾತಂಡು. ಮೆಚ್ಚಿಗೆದ ಒಟ್ಟುಗೂ ಕಲಾವಿದನ ಬಗೆಟ್ ಕಾಳಜದ ಪಾತಿರಲ ಕೇಂದು ಬೈದಂಡ. ಜುವಗೂ ಅಪಾಯ ಆಪುನಂಚ ಪ್ರದರ್ಶನ ಕೊರಿಯರ ಬಲ್ಲಿ ಶರೀರಗೂ ಪೆಟ್ಟಾವಂದಿನಂಚ ಆಟ ಗೊಬ್ಬುಡಾಂದುಲ ಅಂಚನೆ ಅವು ಕಲಾವಿದನ ಆರೋಗ್ಯದ ಮಿತ್ತು ಹಾಳು ಪರಿಣಾಮ ಬೀರ್ಯರ ಬಲ್ಲಿಂದುಲ ಕಲಾವಿದರನ ಬಗೆಟ್ ಎಡ್ಡೆಬದ ಪಾತಿರಲು ಕೇಂದು ಬೈದಂಡ. ಇತ್ತೆ ಕುಡೂರೈನಿತ ಮಲ್ಲಸುದ್ದಿಲು ಕುಡ್ಲಡ್ ಪೇಜಾವರ ಮಠಾಧೀಶರಿಗೂ ಗುರುವಂದನೆ. ಅಯೋಧ್ಯೆ ಶ್ರೀರಾಮ ಮಂದಿರಗೂ ನಿಧಿ ಸಮರ್ಪಣೆ. ಸಹಕಾರ ಕ್ಷೇತ್ರದ್ದು ಇಡೀ ದೇಶನು ಜೋಡ್ಸಾವನ ಕಾರ್ಯ. 72ನೇ ವರ್ಷದ ಪುಟ್ಟುಪರ್ವದ ಮೆಚ್ಚುಗೆ ಸಂದಾಯ್ತ ದೆತ್ತೊಂದು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ಬ್ರಾಣೆರೆಗ ಅಪಮಾನ ಮಲ್ತದೆರು ಪೊಗರು ಕನ್ನಡ ಸಿನಿಮಾಗೂ ವಿರೋಧ ಮಲ್ಪುವ ಶೋಭಾ ಕರಂದ್ಲಾಜೆ.
ಒಂಜಿ ಸಮಾಜನು ಕಿನ್ಕದು ನೆರ್ದು ಏರ್ಲ ನೆಮ್ಮದಿಡು ಬದುಕೆರ ಸಾಧ್ಯ ಇಜ್ಜಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ. ಸಾಗುವನಿ ಮರ ಕಡ್ಪಾಯರ ಒಪ್ಪಿಗೆ ತತ್ತುನರೆಗಾದು 30,000 ಲಂಚದ ಬೇಡಿಕೆ 20,000 ಕೊರ್ನಗ ಎಸಿಬಿ ಬಲಿಕ್ ಬೂರ್ನ ಕುಡ್ಲನಗರ ಸರ್ವೇಯರ್ ಗಂಗಾಧರ ಎಂ. ದೇವಿ ಮಹಾತ್ಮೆ ಆಟೋಡು ರಂಗಸ್ಥಳದ ಕುಂದೊಲೆಗೆ ತರೆ ಹಾಕದು ಪೊಡಿಪಾಯಿನ ಮೈಸಾಸುರೆ ನಂದೀಶ್ ಮೊಗವೀರ ಜನ್ನಾಡಿ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳುವಾರ್ತಿಲು ಮುಗಿಂಡು ನನಯಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತಿಲು ಸೊಲ್ಮೆ.